ಅಂಚಿನ ಶಿವರಾತ್ರಿದ ದಿನ ಬೇತೆ ಬೇತೆ ನಮ್ಮ ನಡ ಆರಾಧನೆ ನಡಪುಡು ಐಟ್ ಒಂಜಿ ಆರಾಧನೆದ ಪ್ರಕಾರ ಈ ಪಾದಯಾತ್ರೆ ಈ ವಿದ್ಯಾಗಣಪತಿ ಮೈದಾನದ್ದು ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಕರಿನ ಮುಂಜಾತು ವರ್ಷ ಹೊಡೆದು ಭಕ್ತಿಪೂರ್ವಕವಾದ ಸೋಮನಾಥನ ಗ್ರಾಮದ ಅಧಿಪತಿ ಆಯ್ನಂಚಿನ ಸೋಮನಾಥನಡೆಗೆ ಹೋದು ಒಂಜಿ ಭಕ್ತಿ ಸೊಲ್ಮೇನ ಸಂದಾಯ ಮಲ್ಪುನಂಚಿನ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಅಟ್ಟಣೆ ಮತ್ತು ಒಂದು ಒಯ್ದರು ಅಂಚಾದ ನಿಖಿಲ ಮಾತಿನ ಸಹಕಾರಡೆ ಈ ಕಾರ್ಯಕ್ರಮ ಈ ಸಲ ಅಟ್ಟಣೆ ಆಗ್ತದೆ. ಈ ದಿನ ಈ ಕಾರ್ಯಕ್ರಮನ ಪೊರ್ಲು ಮತ್ತು ಕೊನೆಯರಿಗೋಸ್ಕರ ಬುಕ್ಕ ತುಡರ ಬೆಳಗಾದ ಉದೀಪನ ಮಲ್ಪರೆಗೋಸ್ಕರ ಇತಿಹಾಸ ಪ್ರಸಿದ್ಧ ಬಾಯಿನಂಚಿನ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಆಚಾರ ಪಟ್ಟವರಾಯಿನ ಪೂಜ್ಯ ಶ್ರೀ ಮಂಜಪ್ಪ ಆತರ್ ವೈದ್ಯರು ಅರ್ಧೆ ಮಂತದ್ದು ವೇದಿಕೆ ಬತ್ತದು ಆಸನನ್ನು ಸ್ವೀಕಾರ ಮಲ್ಪಡುವುದು ಈ ಮೂಲಕ ವಿನಂತಿ ಮಂತುದಿಲ್ಲ. ನಮ್ಮ ಸಂಘಟಕರು ಅರೇನು ಮೋಕೆಡು ಎದುಕೊರೋಡು ಅಂಚನೆ ಮಲ್ಲ ಭಿನ್ನರಾದ ಎಂಕನೊಟ್ಟಿಗೊಲ್ಲೇರು ನಮ್ಮ ವಾಕ್ಷೇತ್ರದಲ್ಲಿ ಪಾದಯಾತ್ರೆ ಮಂತುದಿಲ್ಲ. ಅವೇ ಕ್ಷೇತ್ರದ ಶ್ರೀ ಕ್ಷೇತ್ರ ಸೋಮೇಶ್ವರದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾಯನ ಶ್ರೀ ಬಿ ರವೀಂದ್ರನಾಥ್ ರೈ ವಕೀಲರು ಅರ್ಲ ದೇಮಂತದ ಬತ್ತದ ಗೌರವಾಸನನ್ನು ಸ್ವೀಕಾರ ಮಾಡಿಕೊಡುವುದು ಈ ಮೂಲಕ ವಿನಂತಿ ಮಂತುದಿಲ್ಲ. ಕಾರ್ಯಕ್ರಮ ಪಂಡ ಖಾಲಿ ಒಂಜಿ ವರದಿ ಎತ್ತು ಆಯ್ತು ಉಳತಿರ್ಲು ಜನಕ್ಲಿಗೆ ಎತ್ತೋಡು ಕಾರ್ಯಕ್ರಮ ಕಿನ್ಯಾವಡು ಮಲ್ಲಾವಡು ಮಲ್ತಿನ ಸದುದ್ದೇಶ ಆಶಯದಾದ ಅಂತ ಗೊತ್ತಾವಡಿತ್ತದ ಐಕ ಪೂರಕವಾಯಿನ ತತ್ವಸತ್ವ ಸಮ್ಮಿಶ್ರಿತ ಬಾಯಿನಂಚಿನ ಒಂದು ಉಪನ್ಯಾಸದ ಅಗತ್ಯ ಉಂಟು. ಆ ಸಲಾದಿ ಇಂಕಲು ಭಿನ್ನಯ ಮಲ್ಪುರಗ ಮೋಕೆ ಜಿಂಜದು ಬೈದೇರು ಸಾಂದೀಪನಿ ಯೋಗ ಸೇವಾಶ್ರಮ ಪಳ್ಳತಡ್ಕ ನೆತ್ತ ಯೋಗಾಚಾರ್ಯರು ನಮಗೆ ಮಾತ್ರಗಳ ಮಾರ್ಗದರ್ಶಕರಾಯಿನ ಶ್ರೀ ಪುಂಡರೀಕಾಕ್ಷ ಬೆಳ್ಳೂರು ಅವರೆಲ್ಲ ಗೌರವಪೂರ್ವಕವಾದ ವೇದಿಕೆಯನ್ನು ಎದುಕೊನಗ ತಾಟಿ ಬಟ್ಟು ಎದುಕೊನಗ ಆರ ಆಸನವನ್ನು ಸ್ವೀಕಾರ ಮಾಡಿಕೊಡು. ಬಂದುಲೆ ಶಿವರಾತ್ರಿದ ಪುಣ್ಯಗಳಿಗೆ ನಾಡೋರ್ಮೆ ಬೇತೆ ಬೇತೆ ನಮ್ಮ ನಡ ಆರಾಧನೆ ನಡತೊಂದುಂಡು ಆನಿಕಾಲೊಡು ಭೂಮಿಗೆ ಕ್ಷಾಮಢಾಮರ ಬನ್ನಗ ಈಶ್ವರ ಪಾರ್ವತಿ ದೇವರನ್ನ ಮದ್ಮೆ ರಾತ್ರಿ ಇಡೀಕ ಪುಲ್ಯಂದ ಪುರ್ತು ಮುಟ ನಡತಲಿಗೆ ಉಪ್ಪುನಂಚಿನ ಮಾತ ಸುರ ಬಂದುಲ್ಲ ಏರು ಪೂರ ಸ್ವರ್ಗವಾಸಿಲಾತಿನಂಚಿನ ಅಮರರಾತಿನಕಲುಲ್ಲೇರೋ ಅಕಲು ಪೂರ ಈ ಪುಣ್ಯವಾಯಿನಂಚಿನ ದೇವತಾ ಬಂಧುರು ಪೂರ ಉಂಟುದು ಈ ನೋಟನ್ನು ರಾತ್ರಿ ಇಡೀಕ ತುಯ್ಯರಿಗೆ ಅಂಚಾದ ಶಿವರಾತ್ರಿದ ಜಾಗರಣೆ ಬತ್ತಲಿಗೆ ಅಲ್ಲಿ ಕಡಲು ಮಿತ್ತ ಕಡಲು ತೀರ್ಥ ಕಡಲು ಪಾಮಜಿ ಕಡಲು ನೆತ್ತರ ಕಡಲು ಇಂಚಿನ ಏಲೇಲು ಕಡಲದ ತನುಮದ್ಯೋಡು ಉಪ್ಪುನಂಚಿನ ಪೇರ ಕಡಲಡು ನಾಲ್ಕೈತ ನಾರಾಯಣ ದೇವರು ನಾಗಪಾಸುಡು ಸಿರಿದೇವಿನ ಸಿರಿಸಿಂಗಾರದ ಸೇವೆನಿಗೆ ತೊಂದು ಓಲೆಗಾತಿನಂಚಿನ ಬೆಳೆಯೋಡು ಅಪಗ ಉದಿತು ಬತ್ತಿನಂಚಿನ ಆ ಆಲಾಹಲ ಪೇರು ಕಡಪ್ಪುನಗ ಆ ಹಾಲಾಹರನ್ನು ಪರ್ನಂಚಿನ ಈಶ್ವರ ದೇವರನ ಕಂಟೆಲು ನೀಲಿಯಾಂಡಿಗೆ ನೀಲಕಂಠ ಪನ್ಪುನ ಬುಧರಾಂಡು ಆ ಸಿಂಗಿ ಮೂಲು ಕಂಟೆಲಡು ಉಂತಿನಡದ ಅವರ ವಿಷಕಂಠ ಪನ್ಪುನ ಬುಧರಾಂಡು ನನ ಈ ಕಾರ್ಕೋಟಕ ಪನ್ಪುನಂಚಿನ ವಿಷ ಜತ್ತುದು ಬೋಪುನ ಬುಡ್ಚಿ ಸರ್ರೋಗು ಬೋಪುನ ಬುಡ್ಚಿ ಲೋಕಕಂಠಕಾಪುನ ಬುಡ್ಚಿ ಪನ್ಪುನಂಚಿನ ಕಾಡಡಿದ್ದು ಆ ಪಾರ್ವತಿ ದೇವಿ ಕಂಟೆಲನ್ನು ಒತ್ತುದು ರಾತ್ರಿ ಇಡೀಕ ಕಾತೆರಿಗೆ ಇಂಚ ನಿದ್ರೆ ಕಜೇರದ ಕಾತಿ ನಡೆದ ಅವರ ನಮನ ರಾತ್ರಿ ಇಡೀಕ ಜಾಗರಣೆ ಮಲ್ಪೊಡು ಪನ್ಪುನ ಒಂಜಿ ಪ್ರತೀತಿ ಬೇತೆ ಬೇತೆ ಶಿವನ ಲಿಂಗ ಸ್ವರೂಪದ ದರ್ಶನಾತಿನ ದಿನ ಇಂಚ ಬೇತೆ ಬೇತೆ ಪರಿಕಲ್ಪನೆ ಈ ಶಿವರಾತ್ರಿದ ದಿನ ಉಂಟು. ಆರಾಧನೆ ಬಹುಮುಖಿ ಬೇತೆ ಬೇತೆ ನಮ್ಮ ನಡ ಆರಾಧನೆ ಮಲ್ಪರೆ ಸಾಧ್ಯ ಅಂಚಿನ ಆರಾಧನೆದ ಒಂಜಿ ಮೋನೆ ಅವು ಈ ಪಾದಯಾತ್ರೆ ಇನಿ ನಮ್ಮ ಇಷ್ಟ ಬಂಧುಲು ಮಾತೆರ್ಲ ಒಂಜೇ ಮನಸ್ಸು ಶ್ರೀ ಕ್ಷೇತ್ರ ಸೋಮೇಶ್ವರಡು ನಡತೊಂದು ಪುನಃ ಇನಿ ಪುಲ್ಯಂದ ಪುರ್ತುಡು ಅವಳು ದೀಪ ಪ್ರಜ್ವಲನ ಮುಖ ವೈದಿಕ ವಿಧಿವಿಧಾನ ಮುಖೇನ ಏಕಾಹ ಭಜನ ಕಾರ್ಯಕ್ರಮ ಪ್ರಾರಂಭ ಆತನು ಎಲ್ಲೆ ಪುಲ್ಯಂದ ಮುಟ್ಟಲ ರಾತ್ರಿಡೀಕ ನಡಪುಡು ದೇವಪ್ರಿಯವಾಯಿನಂಚಿನ ಕಲೆ ಸಂಕೀರ್ತನೆ ನಮಲ ಮುಳ್ತುಳ್ದು ಸಂಕೀರ್ತನೆ ಘೋಷಣ ಅದಿಲೇನು ಪಾಡೊಂದು ಶಿವರಾತ್ರಿದ ಸಂದರ್ಭಡು ಶಿವದರ್ಶನ ಮಲ್ಪುರಂಚಿನ ಗಳಿಗೆ ಓವೇ ಪರ್ಬದಾನಿ ಆ ದೇವರನ ಸತ್ವ ವಾತಾವರಣ ದೀರ್ಘವಾದ ಪುಣ್ಗೆ ಆ ಪೊರ್ತುಡು ಆ ದೇವರಿಗೆ ಸಂಬಂಧಪಟ್ಟಿನ ಉವೇ ಪುಣ್ಯ ಕಾರ್ಯಕ್ರಮ ಮಲ್ತುನ ಇದಿನ ಮಲ್ಪುನ ಕಾರ್ಯಕ್ರಮದ ಪಾಲ್ದೆ ತೊಂಡ ಅವು ಶೀಘ್ರ ಫಲಪ್ರದ ಆಪುಡು ಒಂದು ಶಾಸ್ತ್ರವಚನ. ಆ ಪ್ರಕಾರ ಇನಿ ಶಿವರಾತ್ರಿ ದಾನಿ ಶಿವದರ್ಶನ ಮಲ್ಪುನಿ ಮುಖ ಶಿವದರ್ಶನ ಮಲ್ಪುರಂಚಿನ ಕ್ಷೇತ್ರೋಡು ಹೋದು ಅಲ್ತ ಜನಕಲ್ಲೊಟ್ಟಿಗೆ ಸೇರು ನಾವು ಅವು ಪುಣ್ಯಪ್ರದ ಫಲಪ್ರದ ಅಂಚಿನ ಒಂದು ಆಶಯ ದೀವೊಂದು ಈ ಕಾರ್ಯಕ್ರಮ ಮೂಲ ಅಟ್ಟಣೆ ಆತನು ಇನಿತ ದಿನ ಬತ್ತಿನಂಚಿನ ಭಿನ್ನೆರಲು ಹೊರ ತಾಟಿ ಬಿಟ್ಟು ಎದುಕೊನುಗ ಈ ದಿನ ನಮ್ಮೊಟ್ಟಿಗೊಲ್ಲೇರು ಉದೀಪನ ಮಲ್ಪೆರಗೋಸ್ಕರ ಇತಿಹಾಸ ಪ್ರಸಿದ್ಧ ಪುರಾಣ ಕಾರಣಿಕವಾಯಿನಂಚಿನ ಕ್ಷೇತ್ರ ಪಡಿಬಿಡಾರ ಪನಪುನಂಚಿನ ಕೀರ್ತಿನ ಪಡೆಯಿನಂಚಿನ ಪುಣ್ಯಕ್ಷೇತ್ರ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ. ಈ ಕ್ಷೇತ್ರೋಡು ಪ್ರಧಾನ ಭಗವತಿ ಚೀರುಂಬ ಭಗವತಿ ಇತ್ತನ ಎಳೆಯ ಭಗವತಿನ ಕಾರಣಿಕ ಭಾರಿ ಮಲ್ಲ ಲಕ್ಷ್ಮೀ ಸ್ವರೂಪಿಣಿ ಸಾತ್ವಿಕ ಶಕ್ತಿ ದೇವಕ್ರಿಯದ ಶಕ್ತಿ ಅಂಚಾದ ಬತ್ತಿನಂಚಿನ ಜೋಕ್ಲೆಗೆ ಬರವು ಕಲ್ಪನೆಗೆ ಸರಸ್ವತಿ ಆದಲ
ಏರು ಸಂಪತ್ತು ಬಡಪತ್ತು ಉಳ್ಳೇರೋ ಅಕ್ಲಿಗೆ ಬೋಡಿತಿನಂಚಿನ ಸಂಪತ್ತನ್ನು ಕೊರುಪುನಂಚಿನ ಶಕ್ತಿ ಆದಲ ಲಕ್ಷ್ಮಿ ಆದ ಸಾತ್ವಿಕ ಸ್ವರೂಪಡು ಜಗನ್ಮಾತೆ ಆದ ಪುನಾಲು ಎಳೆಯ ಭಗವತಿ ಅಲ್ಲಿ ಸಮುದ್ರ ಲಕ್ಷ್ಮಿ ಕಾಳಿಕಾ ದೇವಿಯಿಂದ ಪುದರ ಪಡೆಯಿನಾನು ಅಂಚಿನ ಲಕ್ಷ್ಮೀ ಸ್ವರೂಪಿ ಆಯ್ನಂಚಿನ ಎಳೆಯ ಭಗವತಿನ ಚಾಕಿರಿನ ಪಾತ್ರಿಯಾದ ನಿತ್ಯ ನಿರಂತರವಾದ ಕರಿನ ವೇತ ವರ್ಷದ ಮಲ್ಪುನೊಟ್ಟಿಗೆ ತನ್ನ ವೈಯಕ್ತಿಕ ಆಸಕ್ತಿ ಹಿಡಿದಲ ಕ್ಷೇತ್ರಡು ನಡಪುನಂಚಿನ ಆರಾಧನೆದ ನಿಷ್ಠೆ ಮಲ್ಲ ಪಂಡದು ವ್ಯಕ್ತಿಲ ಸಾತ್ವಿಕ ಆದ ಬಾರಿ ಮೋಕೆಡು ತೆಲಿಕೆ ಮೋನೆಡು ಮಾತೆರ್ನೊಟ್ಟಿಗೆ ತೆಲ್ತೊಂದು ಪಾತ್ರನಂಚಿನ ನಮಕ್ ಮಾತರ್ಗಳ ಮಾರ್ಗದರ್ಶಕರಾಯ ನಂಚಿನ ಎಳೆಯ ಭಗವತಿನ ಆತಾರಾಯಿನ ಶ್ರೀ ಮಂಜಪ್ಪ ಆತಾರ್ ಇನಿ ಕೈ ಸೇರ್ನೋ ಮಲ್ಲ ಸಂತೋಷ ನಮ್ಮವರ ಜೋರಾದ ತಾಟಿ ಬಿಟ್ಟುದು ಅರೇನು ಈ ಲೇಸ್ಗೆ ಎದುಕೊನುಗ ನಮ್ಮ ಮುದ್ದುಕೃಷ್ಣ ಸಮಿತಿದ ಪ್ರಮುಖರಾಯ ನೆಂಚಿನ ಕ್ಲಿಕ್ಕದ ಚಂದ್ರಕಾಂತಣ್ಣ ಅರೆಗೊಂದು ನೆಂಪುದ ಕಾಣಿಕೆ ಕೊರದು ಪ್ರೀತಿಡು ಈ ಕಾರ್ಯಕ್ರಮಕ್ಕೆ ಎದುಕೊನುವೆರು ಮಂಜಪ್ಪ ಆತಾರ್ ಇನ್ನನ್ನು ಪ್ರೀತಿಡು ಸ್ವೀಕಾರ ಮಲ್ಪಡು ನಮ್ಮ ಮಾತೆಲ್ಲ ತಾಟಿ ಬಿಟ್ಟುದು ಅರೆನ ಪ್ರೀತಿಡು ಎದುಕೊನುಗ ಮಲ್ಲ ಭಿನ್ನರಾದಿಂಕನೊಟ್ಟಿಗುಳ್ಳೇರು ವಕೀಲರು ಬೇತೆ ಬೇತೆ ಕ್ಷೇತ್ರದ ಆಡಳಿತ ಪೂರ ನಡಪಾಯಿನಾರು ಪರಿ ಪುಗರ್ತೆದ ಪಿಲಾರುಡು ನಡಪುನಂಚಿನ ಉತ್ಸವದಲ ಆಡಳಿತ ಸಮಿತಿಯ ಮುಖ್ಯಸ್ಥರಾದ ಈಕ ಬೋಡಿತಿನ ವ್ಯವಸ್ಥೆ ಮಲ್ತೊಂದು ಪುನಾರು ಅಡಿದುಲ ಮುಖ್ಯ ಗ್ರಾಮಗು ಒಡೆಯ ಮಾಗಣೆದ ದೊರೆ ಸೋಮನಾಥ ದೇವಸ್ಥಾನಡು ಒಂಜಾತ್ತು ವರ್ಷೋಡ್ದು ಐತ ಮುತಾಲಿಕೆ ಬತ್ತೊಂದು ವ್ಯವಸ್ಥಾಪನಾ ಸಮಿತಿಗೆ ಬೋಡಿತಿನಂಚಿನ ಎಡ್ಡೆ ಚೌಕಟ್ಟು ಕೊರದು ಬಾರಿ ಅರ್ಥಪೂರ್ಣ ಬೊಕ್ಕ ಪ್ರಾಮಾಣಿಕವಾದ ಸೇವೆಯನ್ನು ಆಡಳಿತ ಕೊರೊಂದು ಪುನಾರು ನಮಗೆ ಗೊತ್ತುಂಡು ಸೋಮೇಶ್ವರ ಕ್ಷೇತ್ರಡು ಬ್ರಹ್ಮಕಲಶಾಪುನ ಪುರತುಡು ಊರುಡು ಒಂಜಾತು ನಿರ್ಬಂಧವು ತನ್ನ ವೈಯಕ್ತಿಕ ಆಸಕ್ತಿ ಬರಿಕದಿ ಇದು ತನಕ ಸಮಸ್ಯಾವು ಪನ್ಪುನಂಚಿನ ವಿಚಾರ ಗೊತ್ತಿತ್ತದಲ ಕ್ಷೇತ್ರಡು ನಡಪುನಂಚಿನ ಬ್ರಹ್ಮಕಲಶ ವಿದ್ಯುಕ್ತವಾದ ಶಾಸ್ತ್ರಬದ್ಧವಾದ ಸಕಾಲಿಕವಾದ ಆವೋಡು ಪಂಡದು ವ್ಯವಸ್ಥೆಯನ್ನು ಎದುರು ಪಾಡ್ದು ಕ್ಷೇತ್ರದ ಕಾರ್ಯದ ಆಸಕ್ತಿ ಕೊಡ್ತೀನಿ ಏಕೈಕ ವ್ಯವಸ್ಥಾಪನಾ ಸಮಿತಿದ ವಾ ದೇವಸ್ಥಾನ ಸಾಧ್ಯ ಉಪ್ಪ ಅಂದು ಏಕೈಕ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಿತ್ತಿನ ಅವು ನಮ್ಮ ಶ್ರೀ ಬಿ ರವೀಂದ್ರನಾಥ್ ರೈಕರು ಅವರ ತಾಟಿ ಬಟ್ಟುದು ಮೋಕೆಡೆ ಎದುಕೊನುಗ ನಮ್ಮ ಸತೀಶ್ ದೀಪಂ ಆರ್ ನೆಂಪುದ ಕಾಣಿಕೆಡೊಟ್ಟಿಗೆ ಪ್ರೀತಿಡೆ ಎದುಕೊನುವೇರು ರಾತ್ರಿ ಪನ್ಪುನಂಚಿನ ರಡ್ಡು ಉತ್ಸವಲು ಒಂಜಿ ನವರಾತ್ರಿ ಒಂಜಿ ಶಿವರಾತ್ರಿ ದಾದ ಭಿನ್ನತೆ ದಾಯೆ ಈ ದಿನ ಆರಾಧನೆಡು ನಮ್ಮ ಸೇರೋನೋಡು ಶಿವ ಆರಾಧನೆದ ವಿಶೇಷತೆದಾದ ಈ ತೊಕ್ಕೋಟುದ ಒಳಪೇಟೆದು ಸೋಮೇಶ್ವರ ಮುಟ್ಟ ನಡಪುನ ಔಚಿತ್ಯದಾದ ಅಗತ್ಯದಾದ ಇಂಥ ಬಗ್ಗೆ ಪೂರಕ ಜ್ಞಾನ ಕೇಂದ್ರ ತೆರಿದು ಮಲ್ತನ ಐಕ ಫಲ ಜಾಸ್ತಿ ಮನಸ್ಸುಗಳು ಅಂತ ಗೇ ನೋವುಡು ಆ ಬಗೆಟು ಪೊಲಬು ಮಲ್ಪರೆ ಯೋಗ ಗುರುಕುಲು ಜಾತ್ ಧಾರ್ಮಿಕ ಸಂಘಟನೆಡು ನಿರಂತರವಾದ ಮಾರ್ಗದರ್ಶಕವಾದ ಬೆಲೆ ಬಲ್ಪುನಾರು ಸಂದೀಪನಿ ಯೋಗ ಸೇವಾಶ್ರಮ ಪಳ್ಳತಡ್ಕ ಇಂದ ಯೋಗಾಚಾರ್ಯರಾಯನ ಪೂಜ್ಯರಾಯನ ಶ್ರೀ ಪುಂಡರೀಕಾಕ್ಷ ಬೆಳ್ಳೂರು ಆರು ಬೈದರು ಅರೆಲ್ಲವರ ತಾಟಿ ಬಟ್ಟುದು ಮೂಕಡೆದು ಕೊನುಗ ಮೆರೆಗೆ ನಮ್ಮ ಕ್ಲಿಕ್ಕದ ಅಶೋಕಣ್ಣ ಮುದ್ದುಕೃಷ್ಣ ಸಮಿತಿದ ಅಶೋಕಣ್ಣ ಪ್ರೀತಿದ ನೆಂಪುದ ಕಾಣಿಕೆ ಕುರಿದು ಎದುಕೊನ್ವೆರು ತಾಟಿ ಬಟ್ಟುದು ಎದುಕೊನುಗ ಪುಂಡರೀಕಾಕ್ಷ ಬೆಳ್ಳೂರು ನಿಖಿಲ್ ಮೂಕೆ ದಿಂಜದ ಅಶೋಕಣ್ಣನ ಮುದ್ದುಕೃಷ್ಣ ಸಮಿತಿದ ಕನ್ನ ಪೂರ ಲೆಪ್ಪುಗು ಓಕೊಂದು ಬೈದಾರ್ ನಿಖಿಲ ಪ್ರೀತಿ ಮಲ್ಲ ನಿಖಿಲ ಮಾತೆರಲ್ಲ ಈ ಸಂಸ್ಥೆದ ಟ್ರಸ್ಟದ ತಿಳಿದು ಅರ್ತಿ ಬೃತ್ತಿಡು ಎದುಕೊನುವ ಅಂಚನೆ ಮಾಧ್ಯಮ ಮಿತ್ರರುಳ್ಳೇರು ಹೊಸ ಕುರಲ್ ಬೊಕ್ಕ ಹಬ್ಬ ಕಟ್ಟಿವಿ ಆ ಇರುವರೆಲ್ಲ ಕೈ ಮುಗಿದು ಮೂಕೆಡು ಈ ಕಾರ್ಯಕ್ರಮಕ್ಕೆ ಎದುಕೊನುವ ಏರು ಪೂರ ಎದುರು ಪಿರೌಡು ಸಹಕಾರ ಕೊರೊಂದುಲ್ಲೇರ ಅಕ್ಲೇಲ್ಲ ಎದುಕೊನೊಂದು ನೇರವಾದ ಕಾರ್ಯಕ್ರಮವನ್ನು ಶುಭಾರಂಭ ಮಲ್ಪುಗ ಇತ್ತೆ ಈ ನಮ್ಮ ನಡೆ ಶಿವಕ್ಷೇತ್ರದಡೆ ಪನ್ಪುನಂಚಿನ ಕಾರ್ಯಕ್ರಮದ ಉದೀಪನ ಪೂಜ್ಯರಾಯನ ಮಂಜಪ್ಪ ಆತಾರ್ ಆರು ಪರಮ ಪವಿತ್ರವಾಯಿನಂಚಿನ ನಂದಾದೀವಿಗೆನು ಬೆಳಗಾದು ಬಾಕಿದ ಬಿನ್ನೆರ್ಲ ಆ ಪುಣ್ಯ ಕಾರ್ಯದ ಕೈ ಸೇರಾದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದು ಅರಡ ಗೌರವಪೂರ್ವಕ ಪ್ರಾರ್ಥನೆ.
ಎಲ್ಲ ಸಂದಪಡು ಮಾತ ಶಿವಭಕ್ತರಿಗೆ ಶುಭಾಶಯ ಬನ್ನೊಂದು ಪುರಾಣ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ದ್ವಾದಶ ಕ್ಷೇತ್ರ ಒಂಜಿ ಬಂಪನಂಚಿತ್ತಿನ ಪಾರಿಮಲ್ಲ ಕ್ಷೇತ್ರ ನಮ್ಮ ಸೋಮೇಶ್ವರ ಸೋಮನಾಥ ನಮ್ಮ ಮಾಗಣ್ಯದ ದೇವರು. ಈ ಊರನ್ನು ನಮ್ಮ ಭಕ್ತರಿನ ಪೂರ ಕಾಪುನಂಚಿತ್ತಿನ ಅಭಯ ಕೋರ್ಪುನಂಚಿತ್ತಿನ ಶಿವಗೆ ಏನೋ ಸ್ವಂತ ಐತೆ ಪಣ್ಣ ಕೃತಜ್ಞತೆ ಸಮರ್ಪಣೆ ಮನ್ಪುನ ತಮ್ಮ ಭಕ್ತಿನ ಸಮರ್ಪಣೆ ಅವಕಾಶವನ್ನು ಮಹಾಶಿವರಾತ್ರಿ ಪಾದಯಾತ್ರೆ ಮಲ್ತದೆ. ಅಂಚಿನ ಕಾರ್ಯಕ್ರಮನ ಕೆಲವು ವರ್ಷದ ನಿಂಚಿ ಮತ್ತೊಂದು ಬರೋದಿಲ್ಲ. ಈ ಭಕ್ತರೇ ಸೋಮನಾಥನ ಒಂಜಿ ಮಲ್ಲ ಎಂಗ್ಲೆ ಪಡ ಪ್ರತಿ ಒಂಜಿ ಈ ಬ್ರಹ್ಮಕಲಶ ಅವಡು ಇಂಚಿನ ಅವಡು ಮುಲ್ತ ಭಕ್ತರು ನಕ್ಲ ಸಹಕಾರನೇ ಏಪಲ ಮಾರೆ ಸಾಧ್ಯ ಅಂಚಿತ್ರ ಸಹಕಾರ ಕೊರೋನಾ ಸಂದರ್ಭ ಪಡಲ ಮುಲ್ತ ಭಕ್ತರು ನಂಗೆ ಪೂರ ಕೊಡ್ತಾರೆ. ಇನ್ನು ಈ ಪಾದಯಾತ್ರೆ ವಿದ್ಯಾ ಗಣಪತಿ ಅಂದರೆ ಅಂಗನ ಹೊಡೆದು ಸೋಮೇಶ್ವರ ಕ್ಷೇತ್ರದ ಡೆಪೋ ಪಾದಯಾತ್ರೆ ಮಂತದಲ್ಲಿದೆ. ನಿಂಗಳ ಪಾದಯಾತ್ರೆ ಫುಲ್ಲದ ನಡಪಾದ ಸೋಮನಾಥ ನನಗರ ಮಾತು ಭಕ್ತರಿಗೆ ಉಪ್ಪಡೊಂದು ಈ ಸಂದರ್ಭ ಉಡ್ಕೊಂಡು ಏನು ಎರಡು ಬಾತ್ರೆ ಯಾರನ್ನ ಮದೀಪು ಕೊರಿಯರು ಅರವರ ತಾಟಿ ಬಿಟ್ಟದ್ದು ಸೊಲ್ಮೇಲೇನು ಕೊಡ್ಕ ನನ್ನ ತುಂಬುಗು ಈ ದಿನದ ಮಹತ್ವದಾದ ನಮ್ಮ ತೆರೆಯೋಡಾಯನ ಸಂಗತಿನುದಾದ ಯಾತ್ರೆದ ಪೂರ್ವಭಾವಿ ಜ್ಞಾನ ಎಂಚಬೋಡು ಪನ್ಪುನೇತ ಬಗೆಟ್ ಒಂಜಿ ಉಪನ್ಯಾಸ ಪುಂಡರೀಕಾಕ್ಷ ಬೆಳ್ಳೂರು ಉಂಬೆರಡು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸನ್ಮಾನ್ಯ ಉದ್ಘಾಟಕರೇ, ಅಧ್ಯಕ್ಷರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಪ್ರೀತಿಯ ಪುಟ್ಟಾಣಿ ಮಕ್ಕಳೇ, ಇವತ್ತು ರಾತ್ರಿಗೆ ಶಿವರಾತ್ರಿ ಅಂತ ಕರೆಯೋದು, ಶಿವರಾತ್ರಿ ಅಂತ. ಈಗ ಇನ್ನು ಭಗವಾನ್ ಭಾಸ್ಕರ ಪಡುಗಡಲನ್ನು ಸೇರಬೇಕಷ್ಟೆ. ಅಂದರೆ ಹೆಚ್ಚು ಕಡಿಮೆ ಒಂದು 6 ಗಂಟೆಯ ನಂತರ, ಸೂರ್ಯಾಸ್ತಮಾನದ ನಂತರ ನಾಳೆ ಬೆಳಗ್ಗಿನವರೆಗಿರುವ ಅರ್ಧ ಜಾವ, ಆ ಅರ್ಧ ದಿವಸವನ್ನು ನಾವು ಶಿವರಾತ್ರಿ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಪ್ರತಿ ದಿವಸವೂ ಒಂದೊಂದು ವಿಶೇಷತೆಗಳಿರ್ತದೆ. ಪಂಚಾಂಗ ನೋಡಿದರೆ ಒಂದು ವಿಶೇಷತೆ ಅಲ್ಲ, ಒಂದು ದಿವಸದಲ್ಲಿ 10 ಅಲ್ಲ 100 ವಿಶೇಷತೆಗಳು ನಮಗೆ ಸಿಗುತ್ತೆ. ಅಂತಹ ಒಂದು ಶ್ರೇಷ್ಠವಾದ ಭಾರತದಲ್ಲಿ ನಾವು ಹುಟ್ಟಿದ್ದೇವೆ ಎಂಬುದಕ್ಕೆ ಮೊದಲು ನಾವು ಹೆಮ್ಮೆ ಪಡಬೇಕು. ಅದರ ಜೊತೆಗೇನೆ ನಮ್ಮ ತಾಯಂದಿರಿಗೂ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದರೆ ಅವರು ನಮ್ಮನ್ನು ಹೆತ್ತಿದ್ದಾರಲ್ಲ, ಈ ಭೂಮಿಯಲ್ಲಿ ಹೆತ್ತಿದ್ದಾರಲ್ಲ. ಹಾಗಾಗಿ ಆ ತಾಯಿಯನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ತಾ, ಭಾರತ ಮಾತೆಯನ್ನು ಸ್ಮರಣೆ ಮಾಡಿಕೊಳ್ತಾ, ಇವತ್ತಿನ ಆರಾಧ್ಯ ಮೂರ್ತಿಯಾಗಿರುವಂತಹ ಈಶ್ವರನನ್ನು ಸ್ಮರಣೆ ಮಾಡಿ ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದೀನಿ. ನಮಃ ಶಿವಾಯ ಎಂಬಂಥದ್ದು 5 ಅಕ್ಷರದ ಒಂದು ಮಂತ್ರ. ಅದು ಅಮಂತ್ರಮಕ್ಷರಂ ನಾಸ್ತಿ ಅಂತ ಹೇಳಿದರು. ಅಂದರೆ ಯಾವುದೇ ಮಂತ್ರ ಆಗಬೇಕಾದರೆ ಅದಕ್ಕೆ ಅಕ್ಷರಗಳು ಬೇಕು. ಈ ಶಿವರಾತ್ರಿಯ ದಿವಸ ಅಥವಾ ಈಶ್ವರನನ್ನು ಪ್ರಾರ್ಥನೆ ಮಾಡುವಂತಹ ಈ ಒಂದು ನಮಃ ಶಿವಾಯ ಎಂಬಂತಹ ಮಂತ್ರ ಏನಿದೆ, ಅದು ಯಾರಿಗೂ ಕಷ್ಟವಾದದ್ದಲ್ಲ. ಈಗ ನಾನಾಗ ಒಂದು ಶ್ಲೋಕ ಹೇಳಿದೆ ಅಲ್ಲ, ಅದು ಎಲ್ಲರಿಗೆ ಹೇಳಲಿಕ್ಕೆ ಕಷ್ಟ. ಯಾಕಂದರೆ ಅದಕ್ಕೆ ಒತ್ತಕ್ಷರ ಇದೆ, ದೀರ್ಘಾಕ್ಷರಗಳಿದೆ, ಅದಕ್ಕೆ ಏರಿ ಇಳಿತಗಳಿದೆ, ಸ್ವರಸ್ಥಾನ ಇದೆ. ಆದರೆ ನಮಃ ಶಿವಾಯ ಅಂತ ಹೇಳಲಿಕ್ಕೆ ಯಾರಿಗೂ ಏನೂ ಕಷ್ಟ ಇಲ್ಲ. ಪಂಚಾಕ್ಷರೀಯ ಮಂತ್ರ, ಪಂಚಕೋಟಿಯ ಸಂಖ್ಯೆ ಜಪ ಮಾಡಿದರೆ ಭಗವಂತ ತಕ್ಷಣವೇ ನನಗೆ ಬೇಕಾದ್ದನ್ನು ಕೊಡುತ್ತಾನೆ, ಅರ್ಥಾತ್ ಪ್ರತ್ಯಕ್ಷನಾಗುತ್ತಾನೆ ಅಂತ ಶಾಸ್ತ್ರ ಹೇಳಿದೆ. ಅದರಲ್ಲಿಯೂ ಕೂಡ ಇವತ್ತಿನ ದಿವಸ ಅಂದರೆ ಶಿವರಾತ್ರಿಯ ದಿವಸ ಇನ್ನೂ ಶ್ರೇಷ್ಠವಾಗಿರುವ ದಿವಸ. ಇಂತಹ ಶಿವರಾತ್ರಿಯ ದಿವಸವೇ ನಾವು ಒಂದು ಕಾಲ್ನಡಿಗೆ ಯಾತ್ರೆಯನ್ನು ಇವತ್ತು ಇಟ್ಟುಕೊಂಡಿದ್ದೇವೆ. ಅದು ಸೋಮನಾಥನ ಕ್ಷೇತ್ರಕ್ಕೆ. ಸೋಮನಾಥ ಬೇರೆಯಲ್ಲ, ಈಶ್ವರ ಬೇರೆಯಲ್ಲ. ಸಾಧಾರಣ ನಮ್ಮ ಊರಿನಲ್ಲೆಲ್ಲ ನಾವು ಕತೆ ಹೇಳುವಾಗ ಹೇಳಲಿಕ್ಕಿದೆಯಲ್ಲ, ಎಲ್ಲರ ಮನೆಯ ದೋಸೆ ತೂತು ಮಾಸ್ಟ್ರೆ, ನಮ್ಮ ಮನೆಯ ಕಾವಲಿಯೇ ತೂತು ಅಂತ. ಅಂದರೆ ಭಾರಿ ದೊಡ್ಡ ಕಷ್ಟ ಮನೆಯಲ್ಲಿ ಅಂತ. ಈ ಕಷ್ಟ ನಷ್ಟ ದುಃಖ ದುಮ್ಮಾನಗಳಿಗೆ ತಲೆಬಿಸಿ ಮಾಡೋದು ಬೇಡ ಅಂತ ನೆನಪು ಮಾಡಲಿಕ್ಕಿರುವಂಥ ಒಬ್ಬ ಸರ್ವಶ್ರೇಷ್ಠ ದೇವರಂದರೆ ಅದು ಈಶ್ವರ. ಹೇಗೆ ಚಂದ್ರಶೇಖರ ಅಂತ ಹೇಳುವಾಗ ಹೆಸರು ಬಂತೋ ಅದಕ್ಕೆ ತುಂಬ ಹತ್ತಿರ ಇದೆ.
ಈ ಚಂದ್ರಶೇಖರನ ಮನೆ ಅಂದರೆ ಈಶ್ವರನ ಮನೆಯನ್ನು ಲೆಕ್ಕ ಹಾಕುವ. ಈಶ್ವರನ ಮನೆ ಇರುವುದು ಕೈಲಾಸದಲ್ಲಿ. ಕೈಲಾಸದಲ್ಲಿ ಈಶ್ವರ ದೇವರು ಕೂತಿದ್ರೆ ಈಶ್ವರ ದೇವರ ಪಕ್ಕದಲ್ಲಿ ಪಾರ್ವತಿ ದೇವಿ ಕೂತಿದ್ದಾಳೆ. ಪಾರ್ವತಿಯ ವಾಹನ ಸಿಂಹ, ಈಶ್ವರನ ವಾಹನ ನಂದಿ. ನಮಗೆ ಗೊತ್ತಲ್ಲ, ಸಿಂಹಕ್ಕೆ ನಂದಿ ದನ ಇಂಥದ್ದೆಲ್ಲ ಸಿಕ್ಕಿದ್ರೆ ಭಾರಿ ಖುಷಿ ಅದು. ಹಾಗಾಗಿ ಆ ಸಿಂಹ ನೋಡ್ತಾ ಇರ್ತದಂತೆ ಈಶ್ವರ ದೇವರು ಯಾವಾಗ ಎದ್ದು ಹೋಗ್ತಾರೆ, ಸ್ವಲ್ಪ ಏನಾದರೂ ಪರಚಿದ್ರೆ ರಕ್ತ ಸಿಗಬಹುದೇನೋ ಅಂತ. ಇನ್ನು ಈಶ್ವರನ ಕುತ್ತಿಗೆಯಲ್ಲಿ ಒಂದು ಹಾರ ಇದೆ, ಅದಕ್ಕೆ ವಿಷಕಂಠ ಅಂತ ಅವನಿಗೆ ಹೆಸರು. ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲು. ನವಿಲಿಗೆ ಹಾವು ಅಂದರೆ ಭಾರಿ ಇಷ್ಟ. ಹಾಗಾಗಿ ಹಾವು ಯಾವಾಗ ಕೆಳಗೆ ಇಳಿದು ಬರ್ತದೆ ಅಂತ ಕಾಯ್ತಾ ಇರ್ತದಂತೆ. ಯಾವುದು? ನವಿಲು ಕಾಯ್ತಾ ಇರ್ತದಂತೆ. ಹಾವು ಯಾಕೆ ಇಳಿದು ಬರಬೇಕು? ಗಣಪತಿ ಇದ್ದಾನೆ, ಗಣಪತಿಯ ವಾಹನ ಇಲಿ. ಎಲ್ಲಿಯಾದರೂ ಗಣಪತಿ ಸ್ವಲ್ಪ ಎದ್ದು ಹೋದರೆ ಇಲಿ ಹಿಡಿಬಹುದಲ್ಲ ಅಂತ ಮೆಲ್ಲ ಹಾವು ಕೆಳಗಡೆ ಇಳಿಬಹುದು ಅಂತ. ಇಷ್ಟೊಂದು ವೈವಿಧ್ಯಮಯವಾಗಿರುವಂತಹ ವಾತಾವರಣ ಆ ಮನೆಯ ಒಳಗಡೆ ಇದೆ. ಆದರೆ ಶಿವ ಹೇಗಿದ್ದಾನೆ? ಇಷ್ಟೆಲ್ಲಿಯಾದರೂ ನಮ್ಮ ಮನೆಯಲ್ಲಿ ಇರ್ತಿದ್ರೆ ನಾವು ರಾತ್ರಿ ನಿದ್ದೆ ಮಾಡ್ತಿರ್ಲಿಲ್ಲ. ಮನೆಯ ದೋಸೆ ತೂತು ಕಾವಲಿಯ ತೂತಲ್ಲ, ಪೂರ್ಣ ತೂತಾಗ್ತಿತ್ತು. ಆದರೆ ಈಶ್ವರ ಮಾತ್ರ ಇದು ಯಾವುದನ್ನು ತಲೆ ಕೆಡಿಸದೆ ಅವನಿಗೆ ಸದಾಶಿವ ಅಂತ ಪಟ್ಟವನ್ನು ಕಟ್ಟಿದ್ದೀವಿ ನಾವು. ಯಾವ ಟೆನ್ಷನ್ ಇಲ್ಲ ಅವನಿಗೆ. ಈಗ ಕೆಲವು ಜನರಿಗೆ ಎಷ್ಟೆಷ್ಟು ಮಾತ್ರೆ. ಮೊನ್ನೊಂದು ಮನೆಗೆ ಹೋಗಿದ್ದೆ, ಅಜ್ಜಿ ಹೇಗಿದ್ದೀರಿ ಅಂತ ಕೇಳುವಾಗ ಒಂದು 10 ಮಾತ್ರ ಉಂಟು ಮಗ, ಅವು ನುಂಗಿನ ಮಾತ್ರ ನಿದ್ರೆ ಬರ್ಕೊಂಡು ಅಂತ. ಒಂದು ಅಜ್ಜಿ 10 ಮಾತ್ರ ನುಂಗಿದ್ರೆ ಇನ್ನು ಉಳಿದವರ ಸ್ಥಿತಿ ಹೇಗಿರಬಹುದು? ಆದರೆ ಈಶ್ವರನಿಗೆ ಯಾವ ಮಾತ್ರೆಯ ಅವಶ್ಯಕತೆಯೇ ಇಲ್ಲ, ಅವನು ಸದಾಶಿವನಾಗಿದ್ದಾನೆ. ಹಾಗೆ ನಮ್ಮ ಮನೆಯಲ್ಲಿ ನಾವು ಈಶ್ವರನ ಪ್ರಾರ್ಥನೆ ಮಾಡುವಾಗ ಇದನ್ನು ನೆನಪು ಮಾಡಿಕೊಳ್ಳಬೇಕು. ಏನೇ ತಲೆಬಿಸಿ ಇದ್ದರೂ ಕೂಡ ಅದನ್ನು ಹಚ್ಚಿಕೊಳ್ಳಬಾರದು, ಬದಲಾಗಿ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಬೇಕು. ಅದಕ್ಕೆ ಈಶ್ವರ ಪ್ರಣಿಧಾನ ಅಂತ ಯೋಗಶಾಸ್ತ್ರದಲ್ಲಿ ಹೇಳಿದೆ. ಸುಖವೂ ದುಃಖವೂ ಕಷ್ಟವೂ ನಷ್ಟವೂ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದು. ಅದಕ್ಕೆ ಯೋಗ್ಯವಾಗಿರುವ ದಿವಸ ಯಾವುದು ಅಂತ ಕೇಳಿದರೆ ಅದು ಶಿವರಾತ್ರಿಯ ದಿವಸ. ಯಾಕಂದ್ರೆ ಇವತ್ತು ನೀವು ಶಿವನ ಅರ್ಚನೆ, ಪೂಜೆ, ಜಪ, ತಪಾದಿಗಳನ್ನು ಮಾಡಿದರೆ 1 ವರ್ಷಕ್ಕೆ ಇನ್ನು ಬೇರೆ ಜಪ ತಪಾದಿಗಳು ಮಾಡುವುದು ಬೇಡ ಅಂತ ಶಾಸ್ತ್ರ ಹೇಳಿದೆ. ಹಾಗೆಂತ ಮಾಡುವವರು ನಿಲ್ಲಿಸುವುದು ಬೇಡ, ಆಯ್ತಾ? ಅದು ಬಂತೇರಿ ಇನ್ನು 1 ದಿನ ಬಂತಂದ್ರೆ ಯಾವಾಗ ಅಂತ. ಹಾಗಾಗಿ ಯಾರ್ಯಾರು ಮಾಡ್ತಾ ಇದ್ರೆ ಅವರನ್ನು ಮುಂದುವರಿಸಬೇಕು. ಇವತ್ತು ಪುಣ್ಯ ಸಿಕ್ಕಿದೆ ಅಂತ ಸುಮ್ಮನೆ ಇರುವುದಲ್ಲ, ಇವತ್ತು ಅಧಿಕವಾಗಿರುವಂತಹ ಪುಣ್ಯ ಸಿಗುತ್ತೆ. ಯಾಕೆ ಅಂತ ಹೇಳುವುದಕ್ಕೆ ಆಗಲೇ ಅರುಣರೆಲ್ಲ ತುಂಬ ಕಥೆ ಹೇಳಿದ್ದಾರೆ. ಅವರು ಹೇಳದೇ ಇರುವ ಒಂದು ಕಥೆಯನ್ನು ಈಗ ನಾನು ನೆನಪು ಮಾಡ್ತೇನೆ. ಮಹಾದೇವಿಗೆ 3 ಜನ ಮಕ್ಕಳು, ಬ್ರಹ್ಮ ವಿಷ್ಣು ಮಹೇಶ್ವರರು. ಅವರಿಗೆ 3 ಜನಕ್ಕೂ ಚರ್ಚೆ ಆಯ್ತಂತೆ, ಶ್ರೇಷ್ಠ ಯಾರು ಅಂತ. ಬ್ರಹ್ಮ ಹೇಳ್ತಾನೆ ನಾನೇ ಶ್ರೇಷ್ಠ. ಈ ಕಥೆ ತುಂಬ ನಾನು ವಿಸ್ತಾರ ಮಾಡಬೇಕಿಲ್ಲ, ಕಟೀಲಿನ ಆಟ ಎಲ್ಲ ಜಾಸ್ತಿ. ಅದೇ ನೀವು ಮನೆಗೆ ಹೋಗೋದಕ್ಕೆ ಮೊದಲು ಅದೆಲ್ಲ ಮುಗಿದಿರ್ತದೆ ಅದು. ಹಾಗೆ ಚರ್ಚೆ ಆಗಿ ಕೊನೆಗೆ ಬ್ರಹ್ಮನ ಹೊಟ್ಟೆಯ ಒಳಗಡೆ ಈಶ್ವರ ಪ್ರವೇಶ ಮಾಡ್ತಾನೆ. ಅಲ್ಲಿ ಅವನ ವಿಶೇಷತೆಗಳನ್ನು ತಿಳಿತಾನೆ. ಹಾಗೇನೆ ಈಶ್ವರನ ಒಳಗಡೆ ಪ್ರವೇಶ ಮಾಡ್ತಾನೆ, ಅಲ್ಲಿಯೂ ತಿಳಿತಾನೆ. ಅದಾದ ಮೇಲೆ ಈಶ್ವರನ ಬಗ್ಗೆ ಹತ್ತಿರಕ್ಕೆ ಬರ್ತಾರೆ ಇಬ್ಬರು. ಬಂದಾಗ ಅವ ಹೇಳ್ತಾನೆ, ನಮಗೆ ನಿಮ್ಮ ಚರ್ಚೆ ಯಾವುದು ಬೇಡ, ನಿಮ್ಮ ಗಲಾಟೆಯಲ್ಲಿ ನಾನಿಲ್ಲ. ನೀವೊಂದು ಸಂಗತಿ ಮಾಡಿ, ನಾನು ಲಿಂಗರೂಪಿ ಆಗ್ತೇನೆ. ನಾನು ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ದಪ್ಪ, ಎಷ್ಟು ತೋರ ಎಲ್ಲ ಇದ್ದೇನೆ ನೋಡಿಕೊಂಡು ಬನ್ನಿ. ಬಂದ ಮೇಲೆ ಮತ್ತೆ ನೀವು ಯಾರು ಶ್ರೇಷ್ಠ ಅಂತ ಹೇಳಿದರೆ ಸಾಕು ಅಂತ. ಹಾಗೆ ಈಶ್ವರ ಲಿಂಗರೂಪಿ ಆಗ್ತಾನೆ. ಹೀಗೆ ಲಿಂಗರೂಪಿಯಾಗಿರುವಂತಹ ದಿನವನ್ನು ಕೂಡ ಶಿವರಾತ್ರಿ ಅಂತ ಪರಿಗಣಿಸಲಾಯಿತು. ಅಂದರೆ ಈಶ್ವರ ದೇವರು ಲಿಂಗವಾಗಿ ಜಗತ್ತಿನ ಜನರಿಗೆ ಅಭಯವನ್ನು ಕೊಟ್ಟಿರುವಂತಹ ದಿವಸ. ಬ್ರಹ್ಮದೇವ ಏನು ಮಾಡ್ತಾನೆ?
ವಿಷ್ಣುವಿನಲ್ಲಿ ಹೇಳ್ತಾನೆ, ನೀನು ಕೆಳಗಡೆ ಹೋಗು, ನಾನು ಇಲ್ಲಿಂದ ಮೇಲೆ ಹೋಗ್ತೇನೆ ಅಂತ. ಅಂದರೆ ಗೊತ್ತಲ್ಲ, ತಲ ವಿತಲ ಸುತಲ ತಲ ತಲ ಭೂತಲ ಪಾತಾಳ ಮಹ ಅಂತೇಳಿ 14 ಲೋಕಗಳಿದೆ ಅಂತ. ಹಾಗೆ ಇದ್ದ ಜಾಗದಿಂದ ಬ್ರಹ್ಮ ಮೇಲಕ್ಕೆ ಹೋಗ್ತಾನೆ, ವಿಷ್ಣು ಕೆಳಗಡೆ ಹೋಗ್ತಾನೆ. ಕೆಳಗಡೆ ಹೋಗಿ 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 ಎಷ್ಟು ಕೆಳಗಡೆ ಹೋದರೂ ಶಿವಲಿಂಗದ ಬುಡ ಸಿಗುವುದೇ ಇಲ್ಲ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರ ತತ್ವದಂ ದರ್ಶಿತಂ ಯೇನ. ನೀವು ಅದನ್ನು ತತ್ವನಿರ್ಮಿತವಾಗಿ ಗುರುತಿಸಬೇಕೇ ವಿನಃ ನೋಡಿ ಅದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನೂ ಇದರ ಬುಡ ಸಿಕ್ಕಲಿಕ್ಕಿಲ್ಲ ಅಂತ ಹೇಳಿ ಮಹಾವಿಷ್ಣು ಮತ್ತೆ ಮೇಲಕ್ಕೆ ಬರ್ತಾನೆ. ಆಗ ಬ್ರಹ್ಮದೇವರಿಗೆ ಆಯ್ತಂತೆ, ವಿಷ್ಣು ಕೆಳಗಡೆ ಹೋಗಿದ್ದಾನೆ, ಅವೈಗಾದ್ರೂ ಬುಡ ಎಲ್ಲಿ ಉಂಟದೆಲ್ಲ ನೋಡಿ ಬೇರೆಲ್ಲ ನೋಡಿಕೊಂಡು ಲೆಕ್ಕ ಮಾಡಿಕೊಂಡು ಇಷ್ಟು ಉದ್ದ ಇಷ್ಟಾಗಲ್ಲ ಅಂತ ಹೇಳ್ಬೋದು, ನಾನವನೆದುರಲ್ಲಿ ಸಣ್ಣದಾಗುವುದು ಹೇಗೆ ಅಂತ ಯೋಚನೆ ಮಾಡಿ ಎಂತ ಮಾಡುದು ಅಂತ ಯೋಚನೆ ಮಾಡ್ತಾ ಇರುವಾಗ ಒಂದು ಹೂ ಕೆಳಗಡೆ ಬಿತ್ತು. ಅದು ಇವನ ಕೈಗೆ ಬೀಳ್ತದೆ. ಆ ಹೂವಿನಲ್ಲಿ ಕೇಳ್ತಾನೆ, ನೀನು ಯಾರು ಅಂತ. ಹಾಗಾದ್ರೆ ಹೇಳ್ತಾನೆ, ನಾನು ಕೇದಕ್ಕೆ ಹೂ ಅಂತ ಹೇಳ್ತೇನೆ. ಕೇದಗೆ ಹೂ ನೋಡಿದ್ರಲ್ಲ, ಕೇದಗೆ ಹೂ ಅದನ್ನು ಹೆಚ್ಚು ಜನ ಮುಡಿಯುವುದಿಲ್ಲ ಅದನ್ನು. ನೀನು ಎಲ್ಲಿಂದ ಬಂದಿ ಅಂತ ಕೇಳ್ತಾನೆ. ನಾನು ಶಿವಲಿಂಗದ ತಲೆಯಿಂದ ಬಂದೆ ಅಂತ ಹೇಳ್ತಾನೆ. ಅದು ಎಷ್ಟು ದೂರ ಇದೆ, ಎಷ್ಟು ಮೇಲೆ ಹೋಗಬೇಕು ಅಂತ. ಅದು ಕೆಲವೊಮ್ಮೆ ನೀನು ಹೋದ್ರೆ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ ಮಾರೆ, ಅಷ್ಟು ಎತ್ತರದಲ್ಲಿದೆ, ಅಷ್ಟು ಮೇಲೆ ಇದೆ ಹೇಳ್ತಾನೆ. ನೀನೊಂದು ಸಂಗತಿ ಮಾಡ್ತೀಯ, ನೀನು ನನ್ನೊಟ್ಟಿಗೆ ಬಂದು ಶಿವಲಿಂಗದ ತುದಿ ನಾನು ನೋಡಿದ್ದೇನೆ ಅಂತ ನೀನೊಮ್ಮೆ ಹೇಳಬೇಕು, ಅಷ್ಟೊಂದು ನೀನು ಉಪಕಾರ ಮಾಡಬೇಕು ಅಂತ ಕೇದಗೆ ಹೂವಿಗೆ ಹೇಳ್ತಾನೆ. ಕೇದಗೆ ಹೂ ಮಾತು ಕೊಟ್ಟು ಇಬ್ಬರು ಒಟ್ಟಿಗೆ ಸೇರ್ತಾರೆ. ಆತ ಹೇಳ್ತಾನೆ, ನಾನಲ್ಲಿ ಮೇಲೆ ನೋಡಿದ್ದೇನೆ, ಶಿವಲಿಂಗದ ಮೇಲೆ ನೋಡಿ ಈ ಹೂ ಇತ್ತು ನೋಡಿ ಅಂತ. ಆ ಹೂವಿನಲ್ಲಿ ಕೇಳ್ತಾರೆ, ಹೌದಾ ಹೌದಾ ಅಂತ. ಹೌದೌದೌದೌದೌದು, ಬ್ರಹ್ಮದೇವರಲ್ಲಿ ಎಲ್ಲ ಬಂದಿದ್ದಾರೆ ನೋಡಿದ್ದಾರೆ ಅಂತ. ಅಲ್ಲಿ ಆ ಕೇದಗೆ ಹೂವಿಗೆ ಒಂದು ಶಾಪ ಕೊಡ್ತಾರೆ. ಏನಂದ್ರೆ, ನೀನು ಸುಳ್ಳು ಹೇಳಿದ್ದರಿಂದ ನಿನಗೆ ದೇವತಾರಾಧನೆಯಲ್ಲಿ ಇನ್ನೂ ಸ್ಥಾನಮಾನ ಇಲ್ಲ, ನೀನು ಪೂಜೆಗೆ ಅನರ್ಹ ಅಂತ ಅದಕ್ಕೆ ಶಾಪ ಸಿಗುತ್ತೆ. ಈ ಕಥೆ ನನಗೆ ಏನು ನೆನಪು ಮಾಡ್ತದೆ ಅಂದ್ರೆ, ಇದಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸೊನ್ನೆಗೆ ಸೊನ್ನೆಯನ್ನು ಕೂಡಿಸಿದರೆ ಏನು ಉತ್ತರ? ಮಕ್ಕಳಿಗೆಲ್ಲ ಭಾರಿ ಇಷ್ಟ ಅದಲ್ಲ, ಶಾಲೆಯಲ್ಲೆಲ್ಲ ಕೆಲವೊಮ್ಮೆ ಸಿಗ್ತದೆ ಅದು. ಸೊನ್ನೆಗೆ ಸೊನ್ನೆಯನ್ನು ಸೇರಿಸಿದರೆ ಉತ್ತರ ಸೊನ್ನೆ, ಸೊನ್ನೆಯಿಂದ ಸೊನ್ನೆಯನ್ನು ಕಳೆದರೆ ಉತ್ತರ ಸೊನ್ನೆ. ಅಂದರೆ ಅದು ಶ್ರೇಷ್ಠ ಅಂತ ಹೇಳಿದರು. ಸೊನ್ನೆಯನ್ನು ಬರೀಲಿಕ್ಕೆ ಆರಂಭ ಮಾಡಿ ಮುಕ್ತಾಯ ಮಾಡಿದ ಮೇಲೆ ಸೊನ್ನೆ ಬರೀಲಿಕ್ಕೆ ಎಲ್ಲಿಂದ ಶುರು ಮಾಡಿದ್ದು ಅಂತ ಕೇಳಿದರೆ ಅಲ್ಲಿ ಏನಾದರೂ ಸ್ವಲ್ಪ ಗೊತ್ತಾದರೆ ಅದು ಸೊನ್ನೆ ಅಂತ ಗೊತ್ತಾಗುತ್ತೆ, ಅಲ್ಲಿಂದ ಆರಂಭ ಆದ್ದು ಅಂತ. ಇಲ್ಲದಿದ್ದರೆ ಅದಕ್ಕೆ ಆದಿ ಅಂತ್ಯ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಆದಿ ಅಂತ್ಯ ರಹಿತನಾದವನು ಯಾರಿದ್ದಾನೋ ಅವನಿಗೆ ದೇವರು ಅಂತ ಕರೆದ್ರು. ಅದನ್ನು ಮಹಾದೇವ ಅಂತೇಳಿಯೇ ಸಂಕಲ್ಪ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಥಾರ್ಥವಾಗಿ ಶಕ್ತಿಯ ಸಂಚಯ, ಅದರ ಮೂಲ ಸ್ವರೂಪ ಯಾರು ಅಂತ ಕೇಳಿದರೆ ಈಶ್ವರ ಅಂತ ಗುರುತಿಸಿದ್ದಾರೆ. ಹೀಗೆ ಆದಿ ಅಂತ್ಯರಹಿತನಾಗಿರುವವ, ಅವನು ರೂಪವೂ ಇಲ್ಲ, ಹಾಗಂತ ರೂಪ ಇಲ್ಲ ಅಂತ ಹೇಳುವ ಹಾಗಿಲ್ಲ. ಇಚ್ಛಿಸಿದಾಗ ನಮಗೆ ಕಾಣಲಿಕ್ಕೆ ಸಾಧ್ಯ ಇರುವಂತಹ ಲಿಂಗರೂಪಿಯಾಗಿರುವಂತಹ ಈಶ್ವರ ದೇವರನ್ನ ಪ್ರಾರ್ಥನೆ ಮಾಡಿದರೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು, ಈಶ್ವರನ ವಿಷಯಕ್ಕೆ ಬಂದಾಗ ಅವನನ್ನು ಪುರುಷ ಅಂತ ಕರೆದರು. ಈ ಕೆಲವೊಮ್ಮೆ ಪುರುಷ ಅಂತ ಹೇಳಿದ ಕೂಡಲೇ ಗಂಡಸು ಹೆಂಗಸು ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರಕೃತಿ ಮತ್ತು ಪುರುಷ, ಸ್ತ್ರೀ ಮತ್ತು ಪುರುಷ ಅಲ್ಲ, ಪ್ರಕೃತಿ ಮತ್ತು ಪುರುಷ ಅಂತ. ಹಾಗಾಗಿ ಪ್ರಕೃತಿ ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಪ್ರಕೃತಿಯ ಭಾಗ. ಅದು ಗಾಳಿ ಇರಬಹುದು, ನೀರಿರ್ಬೋದು, ಮರ ಇರ್ಬೋದು, ಗಿಡ ಇರ್ಬೋದು, ಎಲ್ಲವೂ ಕೂಡ ಪ್ರಕೃತಿಯ ಭಾಗ. ಆ ಪ್ರಕೃತಿ ಅಂದರೆ ಪಾರ್ವತಿ, ಪುರುಷ ಅಂದರೆ ಈಶ್ವರ. ಅವರಿಬ್ಬರ ಸಮಾಗಮದಿಂದ ಪ್ರಪಂಚದಲ್ಲಿ ಜೀವನ ಉತ್ಪತ್ತಿಗಳಾಗ್ತದೆ. ಇಂತಹ ಒಂದು ಅದ್ಭುತವಾದ ಸಾಮರ್ಥ್ಯವನ್ನು ಹೊಂದಿರುವ ಈಶ್ವರನು ಕೂಡ ತಾನು ತನ್ನ ಪ್ರಕೃತಿಯಲ್ಲಿ ಲೀನವಾಗಿ ಜಗತ್ತಿನ ಲೀಲೆಯನ್ನು ಮಾಡುವಂತಹ ದಿವಸವನ್ನು ಕೂಡ, ಆರಂಭ ಮಾಡಿದ ದಿವಸವನ್ನು ಕೂಡ ಶಿವರಾತ್ರಿ ಅಂತ ಕರೆದಿದ್ದಾರೆ. ಇಂತಹ
ಅನೇಕ ಅನೇಕ ವಿಶೇಷತೆಗಳನ್ನು ತಿಳಿಸುವಂಥ ಈ ದಿವಸ ನಾವು ಮುದ್ದು ಕೃಷ್ಣ ಈ ಒಂದು ಟ್ರಸ್ಟಿನ ಕಡೆಯಿಂದ ಪಾದಯಾತ್ರೆಯನ್ನು ಮಾಡ್ತೀವಿ. ಇತ್ತೀಚಿನ ಕಾಲಕ್ಕೆ ಬಂದರೆ ಗರಿಷ್ಠ ಜನರಿಗೆ ಅಸೌಖ್ಯ. ನನ್ನೊಬ್ಬರು ದೋಸ್ತಿದ್ದರು, ಅವರ ಶ್ರೀಮತಿಯವರು ಬೆಳಗ್ಗೆ ಎಬ್ಬಿಸ್ತಾ ಇದ್ದರಂತೆ ಒಂದು 5 ಗಂಟೆ ಆಗುವಾಗ, ಲಕ್ಕಲೆ ಅಂತ. ಹಾಗೆ ಎಬ್ಬಿಸಲಿಕ್ಕೆ ಅಂತ ಯೋಚನೆ ಮಾಡುವಾಗ ಅವರು ಗಟ್ಟಿಯಾಗಿದ್ದಾರೆ, ಶರೀರ ಎಲ್ಲ ಸ್ಟ್ರಾಂಗ್ ಆಗಿದೆ. ಅವರು ಕೂಗುತ್ತಾ ಹೋಗ್ತಾ ನನಗೆ ಹೇಳಿದರು, ಯಾಪ ಪೋತಿರು ಗೊತ್ತುಜ್ಜಿ, ರಾತ್ರಿ 8 ಗಂಟೆಗೆ ಯಾರು ಪೋತಿರು ಗೊತ್ತುಜ್ಜಿ ಅಂತ. ಅಂದರೆ ಇಷ್ಟು ಸುಲಭವಾಗಿ ಈಗ ಸಾಯಲಿಕ್ಕಾಗತ್ತೆ. ಅನಾರೋಗ್ಯ ಅಂತೂ ನಿಮಗೆ ಕೆಲವೊಮ್ಮೆ ಡಾಕ್ಟರ್ ಹತ್ರ ಹೋದಾಗಲೇ ಟೆಸ್ಟ್ ಆದ ಕೂಡಲೇ ಅವರು ಹೇಳುವುದು ಕೇಳಿದರೆ ನನಗೆ ಭಯಂಕರ ಭಯ ಶುರು ಆಗತ್ತೆ, ಅಷ್ಟು ಅನಾರೋಗ್ಯಗಳು. ಹೀಗೆ ಕೂಡಲೇ ನಮಗೆ ಹಾರ್ಟ್ ಅಟ್ಯಾಕ್ ಆಗದೇ ಇರಲಿಕ್ಕೆ, ಹೃದಯ ಸ್ತಂಭನವಾಗದೇ ಇರಲಿಕ್ಕೆ, ಇನ್ನು ಯಾವುದೇ ರೋಗ ರುಜಿನಾದಿಗಳು ನಮ್ಮ ಹತ್ತಿರಕ್ಕೆ ಬಾರದೇ ಇರಲಿಕ್ಕೆ ತುಂಬ ಯೋಗ್ಯವಾಗಿರುವಂಥ ಒಂದು ವಿಷಯ ಏನಪ್ಪ ಅಂದರೆ, ಇವತ್ತು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಇಲ್ಲಿಂದ ಭಗವಂತನ ಹತ್ತಿರಕ್ಕೆ ಹೋಗುತ್ತಾ ಇರುವಂತಹ ನಡಿಗೆ. ಯಾರು ಬೆಳಗ್ಗೆ ಇವತ್ತಿನಿಂದ ನೀವು ನಡಿಲಿಕ್ಕೆ ಶುರು ಮಾಡ್ತೀರಿ, ಖಂಡಿತವಾಗಿಯೂ ನಿಮಗೆ ಹಾರ್ಟ್ ಅಟ್ಯಾಕ್ ಖಂಡಿತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇವತ್ತು ಜೊತೆಗೆ ನಾವು ಭಗವಂತನ ಸ್ಮರಣೆ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಅದು ಕೂಡ ಅದ್ಭುತವಾದ ಪರಿಣಾಮ ಆಗತ್ತೆ. ವಿಶೇಷವಾಗಿ ತಾಯಂದಿರಿಗೆಲ್ಲ ನಾವು ತುಂಬ ಸ್ಟೈಲ್ ಆಗಿರಬೇಕು, ಚೆಂದಾಗಿರಬೇಕು. ಗಂಡಸರು ಇರ್ತಾರೆ, ಇಲ್ಲ ಅಂತಲ್ಲ. ಅದಕ್ಕೋಸ್ಕರ ಮುಖಕ್ಕೆ ಏನೇನೋ ಹಚ್ಕೊಳ್ತೀವಿ, ತುಟಿಗೆ ಏನೇನೋ ಹಚ್ಚಿಕೊಳ್ತೀವಿ. ಎಲ್ಲ ಹಚ್ಚಿ ಕೊನೆಗೆ ಮುಖ ಸ್ವಲ್ಪ ಪ್ರಾಯ ಆಗೋ ಕಾಣಲಿಕ್ಕಾಗಲ್ಲ. ಯಾಕಂದರೆ ಇಡೀ ಶರೀರದ ಚರ್ಮ ಸುಟ್ಟು ಹೋಗಿ ಅದೆಲ್ಲ ಕೆಮಿಕಲ್ ಅದು. ಅದೇ ನೀವು ಜಪವನ್ನು ಮಾಡ್ತಾ ಇರಿ, ಗಾಯತ್ರಿ ಮಂತ್ರ ನಿತ್ಯ ಮಾಡುವವರ ಮುಖ ನೋಡಿದರೆ ಗೊತ್ತಾಗತ್ತೆ, ಅಷ್ಟು ಪ್ರಸನ್ನವಾಗಿರ್ತದೆ, ತೇಜಪುಂಜವಾಗಿರ್ತದೆ. ಯಾಕಂದರೆ ಮಂತ್ರದ ಶಕ್ತಿ ಅದು. ಹಾಗಾಗಿ ನೀವು ಓಂ ನಮ ಶಿವಾಯ ಎಂಬ ಜಪವನ್ನೇ ನಿರಂತರವಾಗಿ ಮಾಡಿ, ಮುಖಕ್ಕೆ ಏನು ಹಚ್ಚುವ ಅವಶ್ಯಕತೆ ಇಲ್ಲ. ನಿಮ್ಮ ಮುಖ ಫಳಫಳ ಅಂತ ಹೊಳಿತಾ ಇರ್ತದೆ. ಸಾಧಾರಣ ನಾವು ಟಿ ವಿಯಲ್ಲೆಲ್ಲ ಬರ್ತದಲ್ಲ ಅಡ್ವರ್ಟೈಸ್ಮೆಂಟು, ಇದನ್ನು ಹಚ್ಚಿ ನಿಮ್ಮ ಮುಖ ಫಳಫಳ ಅಂತ ಹೇಳ್ತದೆ ಅಂತ. ಅದನ್ನು ನೋಡಿ ಹಚ್ಚಿ ನಮ್ಮ ಮುಖ ಹಾಳಾಗುತ್ತೆ. ಅದಕ್ಕೆ ಈ ಒಂದು ನಾಮಜಪ ಏನಿದೆ, ಪಂಚಾಕ್ಷರಿಯ ಜಪವನ್ನು ಮಾಡಿದರೆ ನಮ್ಮ ಮುಖದಲ್ಲಿ ಓಜಸ್ಸು, ತೇಜಸ್ಸು, ಕಾಂತಿ ನಿರಂತರವಾಗಿ ಇರ್ತದೆ. ಒಂದು. ಇನ್ನು ಎರಡನೆಯದ್ದು ಮಾನಸಿಕವಾಗಿರುವಂತಹ ಸಮಸ್ಯೆಗಳು. ಎಲ್ಲ ರೋಗದ ಮೂಲ ಯಾವುದು ಕೇಳಿದರೆ ಮನಸ್ಸಿನ ಸಮಸ್ಯೆಗಳು. ಈ ಮಾನಸಿಕವಾದ ಒತ್ತಡಕ್ಕೂ ಕೂಡ ಜಪ ತುಂಬ ಹತ್ತಿರದ ಶಕ್ತಿಯನ್ನು ಕೊಡುವಂತಹ ಒಂದು ಮಂತ್ರ ಅದು. ಯಾಕಂದರೆ ನೀವು ಜಪ ಮಾಡ್ತಾ ಇರುವಾಗ ಅದರ ಪರಿಣಾಮವಾಗಿ ಇಡೀ ಶರೀರದ ನರನಾಡಿಗಳಲ್ಲಿ ಅದ್ಭುತವಾದ ಚೈತನ್ಯ ಉಂಟಾಗತ್ತೆ. ಪರಿಣಾಮವಾಗಿ ರೋಗ ರುಜಿನಾದಿಗಳು ಕಡಿಮೆ ಆಗುತ್ತೆ, ಮಾನಸಿಕ ಒತ್ತಡವು ಕಡಿಮೆ ಆಗುತ್ತೆ. 1-2 ವರ್ಷದ ಹಿಂದೆ ನೀವೊಂದು ಘಟನೆಯನ್ನು ಕೇಳಿರ್ಬೋದು. PUCಯಲ್ಲಿ ಒಬ್ಬಳು ಹುಡುಗಿ ಒಳ್ಳೆ ಮಾರ್ಕ್ ತೆಗೆದು ಪಾಸಾದ್ಲು. ಆ ಪಾಸಾದ ಕೂಡಲೇ ಅವರ ಮಾವ ಒಬ್ಬರು ತಮಾಷೆ ಮಾಡಲಿಕ್ಕೋಸ್ಕರ ಒಂದು ಫೋನ್ ಮಾಡಿದ್ರು, ನೀನು ಫೈಲ್ ಅಂತೆ ಮಾರಾಯತಿ ಅಂತ. ಅವಳಿಗೆ ಗೊತ್ತಿರಲಿಲ್ಲ ನಾನು ಪಾಸೋ ಫೈಲ ಅಂತ. ಅವರು ಕುಶಾಲು ಮಾಡಿದ್ದು. ಪರಿಣಾಮ ಏನಾಯ್ತಂದ್ರೆ ನಾನು ಫೈಲಾ ಅಂತ ಬೇಜಾರಾಗಿ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು. ಅಂದರೆ ಪಾಸೋ ಫೈಲ ಅಂತ ಗೊತ್ತಾಗದೆ ಮಾನಸಿಕ ವೇದನೆ ಆದ ಕೂಡಲೇ ಆಕೆ ಆತ್ಮಹತ್ಯೆ ಮಾಡಿಕೊಳ್ತಾಳಂದರೆ ಎಷ್ಟು ದುರ್ಬಲವಾಗಿರೋ ಮನಸ್ಸು ಅಂತ ಯೋಚನೆ ಮಾಡಿ. ಈಗೊಂದು ಸಣ್ಣ ವಿಷಯ ಹೇಳಿದ್ರೆ ಸಾಕು, ಕೂಡಲೇ ಆತ್ಮಹತ್ಯೆ ಮಾಡಿಕೊಳ್ಳೋದು. ಅದಕ್ಕೆ ಬೇಕಾದ ನನಗೆ ರೈಲ್ವೆ ಟ್ರ್ಯಾಕು ಸಿಗ್ತದೆ, ಇನ್ನು ಬೇಕಾದ ವಿಷಯ ಬೇಕಾದರೆ ನನಗೆ ಸಿಗುತ್ತೆ. ಅಂದರೆ ಈ ಮಾನಸಿಕವಾದ ದುರ್ಬಲತೆಗೆ ಕಾರಣ ಏನಂದರೆ ನಾವು ನಿತ್ಯ ಧ್ಯಾನ, ಜಪ, ಉಪವಾಸ ಇದನ್ನು ಮಾಡದಿರುವುದು. ಅದಕ್ಕೆ ಇವತ್ತಿನ ದಿವಸ ನನಗೆ ಮುದ್ದು ಕೃಷ್ಣನ ಈ ತಂಡದವರು ನನಗೆ ಒಂದು ಒಳ್ಳೆಯ ಸಹಾಯ ಮಾಡಿದ್ದಾರೆ. ಏನಂದರೆ ನೀವು ಜಪ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ನಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ತುಂಬ ಶ್ರೇಷ್ಠ. ನನಗೆ ಇವರು ಸಂಘಟಕರು ಮೊನ್ನೆ ಹೇಳುವಾಗ ಹೇಳಿದರು 1,000 ಜನ ಎಲ್ಲ ಇರ್ಬೋದು ಅಂತ. ನಾನು ಗಣಿಸಿದೆ. ನಾನು ಅವತ್ತೊಮ್ಮೆ ಇಲ್ಲಿ ಭಾಷಣಕ್ಕೆ ಬಂದಿದ್ದೆ, ಇಲ್ಲಿ ಗಣಪತಿಯ ಮುದ್ದು
ವಿಪರೀತ ಜನ ಇದ್ದರು. ಹಾಗೇನು ಇಲ್ಲಿ ಖಂಡವಟ ಜನ ಇರ್ಬೋದು ಅಂತ. ಹಾಗಾದರೆ ನೀವು ಬಂದವರದೇನು ಕಡಿಮೆ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಈ ಬಂದವರಾದರೂ ಭಾರಿ ಶ್ರದ್ಧೆಯಿಂದ ನಾವು ಇಲ್ಲಿಗೆ ಹೆಜ್ಜೆ ಹಾಕೋಣ, ಜಪ ಮಾಡೋಣ. ಇವತ್ತು ಮಾತ್ರ ಅಲ್ಲ, ನಿರಂತರವಾಗಿ ಆ ಜಪವನ್ನು ಮಾಡೋಣ. ಹಾಗೆ ಮಾಡಿದಾಗ ನಮಗೂ ಒಳ್ಳೆ ಶಕ್ತಿ ಆಗತ್ತೆ, ಮಾತ್ರ ಅಲ್ಲ ನಮ್ಮ ಮನೆಯವರಿಗೂ ಅದು ಶಕ್ತಿ ಆಗತ್ತೆ. ಕೆಲವರು ಬಸ್ಸಿನಲ್ಲಿಲ್ಲ, ನೀವು ಹೋಗುವಾಗ ನೋಡಿರ್ಬೋದು, ಬೆರಳಿಗೆ ಒಂದು ಸಣ್ಣ ಉಂಗುರದ ಹಾಗೆ ಸಿಕ್ಕಿಸಿಕೊಂಡಿರ್ತಾರೆ. ಅದನ್ನು ಒತ್ತುತ್ತಾ ಇರ್ತಾರೆ. ಕೆಲವೊಮ್ಮೆ ನಮಗೆ ಅನ್ನಿಸ್ಬೋದು ಮರಳಿ ಒಂದು ಬಸ್ ಇಟ್ಟು ಅಂತ. ಕೆಲವೊಮ್ಮೆ ಬಸ್ಸಿನಲ್ಲಿ ಕೂತ್ಕೊಂಡು ಯಾರ್ಯಾರ ಬಗ್ಗೆ ಏನೇನು ಕೆಟ್ಟದ್ದು ಮಾತನಾಡೋದಕ್ಕಿಂತ ಒಂದಿಷ್ಟು ಜಪ ಮಾಡಿಕೊಂಡು ಎಷ್ಟು ಜಪ ಆಗಿದೆ ಅಂತ ಲೆಕ್ಕ ಹಾಕಿದ್ರೆ ಅದಕ್ಕಿಂತ ಶ್ರೇಷ್ಠ ಯಾವುದಿದೆ? ಅದಕ್ಕೆ ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ. ಪಂಚಕೋಟಿ ಅಂದರೆ 5 ಕೋಟಿ. ಅಷ್ಟಾದ ಕೂಡಲೇ ನಾವು ಇಚ್ಛಿಸಿರುವ ಕಾರ್ಯಗಳೆಲ್ಲ ಆಗ್ತದಂತೆ. ಅದಕ್ಕೆ ಇವತ್ತಿನಿಂದ ನಾವು ಆ ಪಂಚಾಕ್ಷರಿಯ ಜಪವನ್ನು ಮಾಡೋಣ. ಲೆಕ್ಕ ಮಾಡಬೇಕು ಅಂತಿಲ್ಲ, ನಿರಂತರವಾಗಿ ಮಾಡಿ. ಹಾಗಲ್ಲ ಒಂದಲ್ಲ ಒಂದು ದಿವಸ ಅದು 5 ಕೋಟಿ ಆಗಿಯೇ ಆಗ್ತದೆ ನಾವು ಮಾಡಿದ್ದು. ಹಾಗೆ ಆಗೊಂದು ಸಂಕಲ್ಪ ಮಾಡಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡೋಣ. ಅಲ್ಲಿ ಹೋದ ಮೇಲೆ ಭಗವಂತನ ಹತ್ತಿರ ನಾವು ನಿಂತಾಗ, ಆ ಮೂರ್ತಿಯನ್ನು ಅರ್ಥಾತ್ ಶಿವಲಿಂಗವನ್ನು ಕಂಡಾಗ ಏನು ಕೇಳಬೇಕು ಅಂತ ಇರೋದೆಲ್ಲವೂ ಮರೆತು ಹೋಗಿರ್ತದೆ ನನಗೆ. ಕೆಲವೊಮ್ಮೆ ಮನೆಯಿಂದ ಹೋಗುವಾಗ ಯೋಚನೆ ಮಾಡಿರ್ತೇವೆ ಇಂಥದ್ದು ಕೇಳಬೇಕು ಅಂತ. ಆದರೆ ಅಲ್ಲಿ ನಿಂತಾಗ ಕೆಲವೊಮ್ಮೆ ಅದು ಯಾವುದೂ ನೆನಪಿರುವುದಿಲ್ಲ, ಇನ್ಯಾವುದೋ ನೆನಪಾಗಿ ಬಿಡ್ತದೆ, ನಾವು ಕೇಳ್ತೇವೆ. ಆದರೆ ಒಂದೇ ಒಂದು ಕೇಳಬೇಕಾದ್ದನ್ನು ನೆನಪು ಮಾಡಿಕೊಡ್ತೇನೆ, ಅದನ್ನು ಕೇಳಿ. ಇನ್ನೇನು ಕೇಳದಿದ್ದರೂ ಕೂಡ ಒಳ್ಳೆಯ ಆರೋಗ್ಯವನ್ನು ನನಗೆ ನಿರಂತರವಾಗಿ ಕೊಡು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾಕಂದರೆ ಆರೋಗ್ಯ ನಮ್ಮಲ್ಲಿದ್ದಾಗ ಮುಂದೆ ನನಗೆ ಎಲ್ಲವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಭಗವಂತನಲ್ಲಿ ಕೇಳಬೇಕಾದ್ದು ಓಂ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ. ಕೊನೆಯಲ್ಲಿ ಕೇಳಿದ್ದು ಆರೋಗ್ಯಂ, ಅದು ಕೊನೆಯಲ್ಲಿ ಕೇಳಿದ್ದಾರೆ, ಮರಿಬಾರದು ಅಂತ. ದೇಹಿಮೇ ಜಗದೀಶ್ವರ ಅಂತ. ಅಂತಹ ಆ ಒಂದು ಪ್ರಾರ್ಥನೆಯನ್ನು ದೇವರ ಹತ್ರ ಮಾಡಿಕೊಳ್ಳೋಣ. ಮಾಡಿ ಇವತ್ತು ಪ್ರಾರ್ಥನೆ ಮಾಡಿಕೊಂಡು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಅದಾದ ಮೇಲೆ ಅಲ್ಲಿ 10ರ ಹಿಂದೆ ರುದ್ರಪಾದ ಅಂತ ನಾವೆಲ್ಲ ಹೋಗಿರ್ಬೋದು. ಅಲ್ಲಿ ಇವತ್ತು ವಿಶೇಷವಾಗಿ ಸೆಗಣಿಯನ್ನು ಉರಿಸಿ ಭಸ್ಮ ತಯಾರು ಮಾಡ್ತಾರೆ, ಅಗ್ನಿಹೋತ್ರ ನಡೀತದೆ. ಬೆಳಗ್ಗಿನವರೆಗೂ ಅಲ್ಲಿ ಜಾಗರಣ ಮಾಡಬೇಕು ಅಂತಲೂ ಯೋಚನೆ ಮಾಡಿದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಿ ಬೆಳಗ್ಗಿನವರೆಗೆ ಇವತ್ತು ಜಾಗರಣ ಇದ್ದುಕೊಂಡು ಜಪ ಮಾಡಿಕೊಂಡು ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳೋಣ. ಅದಕ್ಕೆ ಬೇಕಾದ ಶಕ್ತಿಯನ್ನು ಆ ಸೋಮನಾಥ ದೇವರು ನನಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ನನ್ನನ್ನು ಕರೆಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ವಂದಿಸ್ತಾ, ಆ ಕಡೆ ಈ ಕಡೆ ನೋಡಿದೆ ಆಲಿಸಿರುವ ಎಲ್ಲರಿಗೂ ವಂದಿಸ್ತಾ ವಿರಮಿಸ್ತೇನೆ. ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನಸುತ ಹನುಮಾನ್ ಕಿ, ಬೋಲೋ ಭಾರತ್ ಮಾತಾ ಕಿ. ಕೃಷ್ಣ ಸೋಮನಾಥ ದೇವರ ಪಾದಾರವಿಂದ ಗೋವಿಂದ 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 ಗೋವಿಂದ. ಸಾದ ಸ್ವೀಕರಿಸಿ ನಾವೆಲ್ಲರೂ ಮಹಾಶಿವರಾತ್ರಿಯನ್ನು पार्वती पते शिव जी की जय जय, पार्वती पते शिव जी की जय जय, भोले की जय जय शिव जी की जय जय, भोले की जय जय शिव जी की जय जय, पार्वती पते शिव जी की जय जय, पार्वती पते शिव जी की जय जय. ಆತ್ಮೀಯ ಭಗವದ್ಭಕ್ತ
ಈ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುವ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ಕೊಕ್ಕೋಟು ಇವರ ಸಾರಥ್ಯದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ
ಕೃತಜ್ಞತೆ ಸಲ್ಲಿಸುವ ಪುಣ್ಯ ನಡಿಗೆ ಪ್ರಾರಂಭಗೊಂಡು ಶ್ರೀ ಸೋಮನಾಥ ದೇವಸ್ಥಾನಕ್ಕೆ ಸೂರ್ಯಾಸ್ತ ಮುಂಚಿತವಾಗಿ ತಲುಪಿ ಶಿವಲಿಂಗದ ಮುಂದೆ ಕೈಗಳನ್ನು ಜೋಡಿಸಿಕೊಂಡು ಮನದಲ್ಲಿ ಮನದಿಚ್ಛೆಯನ್ನು ಹೇಳಿಕೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಬೇಕೆಂದು ವರ ನೀಡುವಂತೆ ಪ್ರಾರ್ಥಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ನಾವೆಲ್ಲರೂ ಮಹಾಶಿವರಾತ್ರಿಯನ್ನು ಭಕ್ತಿಪೂರ್ವಕವಾಗಿ ಆಚರಿಸೋಣ. ಆತ್ಮೀಯ ಭಗವದ್ಭಕ್ತರೇ, ನವಗ್ರಹಗಳ ದೋಷ ನಿವಾರಣೆಗಾಗಿ ಪರಮಶಿವ ಶ್ರೀ ಸೋಮನಾಥನ ದಿವ್ಯ ಸಾನ್ನಿಧ್ಯಕ್ಕೆ ಪಾದಯಾತ್ರೆಯ ಮೂಲಕ ತಲುಪಿ ಶ್ರೀ ಸೋಮನಾಥೇಶ್ವರನ ಕೃಪೆಗೆ ಪಾತ್ರರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸೋಮನಾಥ ದೇವರ ಪುಣ್ಯ ಸಾನ್ನಿಧ್ಯಕ್ಕೆ ತಾವು ತಮ್ಮ ಬಂಧು ಬಳಗದ ಸೋಮನಾಥ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸುವ ಮುತ್ತು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ತುಮಕೂರು. शिवजी की जय जय Thank you.